ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಚಂಡಮಾರುತ ಉಂಟಾಗಿರುವಂತಹ ಪರಿಣಾಮ ಉಡುಪಿಯಲ್ಲೂ ಕೂಡ ಗೋಚರವಾಗ್ತಾ ಇದೆ. ಉಡುಪಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಜಿಲ್ಲೆಯಾದ್ಯಂತ ನಿನ್ನೆಯಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಇವತ್ತು ಬೆಳಗ್ಗಿನಿಂದ ಉಡುಪಿಯಲ್ಲೂ ಕೂಡ ಭಾರೀ ಗುಡುಗು ಸಿಡಿಲು ಸಹಿತ ಮಳೆ ಸುರಿತಾ ಇದೆ. ಇನ್ನೂ 4 ದಿನಗಳ ಕಾಲ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಮುನ್ಸೂಚನೆ ಕೊಟ್ಟು ಎಚ್ಚರಿಕೆಯನ್ನು ವಹಿಸುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರ ಈಗಾಗಲೇ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಉಡುಪಿಯ ಬೈಂದೂರು, ಕಾಪು, ಕಾರ್ಕಳ ತಾಲೂಕಿನಲ್ಲಿ ಮುಂಜಾನೆಯಿಂದಲೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಹಲೋ. ಎಸ್, ಹೇಗಿದೆ ಉಡುಪಿ ವ್ಯಾಪ್ತಿಯಲ್ಲಿ ಮಳೆಯ ಅಬ್ಬರ ಅಂತ? ಈಗಾಗಲೇ ಏನು ಹವಾಮಾನ ಇಲಾಖೆ ತಿಳಿಸಿದಂತೆ ಏನು ಉಡುಪಿಯಾದ್ಯಂತ ಧಾರಾಕಾರ ಮಳೆ ಆಗ್ತದೆ. ನಿನ್ನೆ ಸಂಜೆಯಾದ್ಯಂತ ಏನು ಮಳೆ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಸಹ ಮಳೆ ಸುರಿದಿದೆ. ಬಂಗಾಳಕೊಲ್ಲಿಯಲ್ಲಿ ಏನು ವಾಯುಭಾರ ಕುಸಿತದಿಂದ ಏನು ಉಡುಪಿ ಮತ್ತು ಕರಾವಳಿ ಭಾಗದಾದ್ಯಂತ ಏನು ಮಳೆ ಸುರಿತಾ ಇದೆ. ನಿನ್ನೆ ಕಳೆದ ರಾತ್ರಿ ಗುಡುಗು ಸಹಿತ ಗಾಳಿ ಸಹಿತ ಮಳೆ ಕೂಡ ಆಗ್ತಾ ಇದ್ದು ಈಗ ಏನು ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಇನ್ನು 1-2 ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಏನು ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು 2 ದಿನ ಮಳೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಗಾಳಿ ಮಳೆ ಆಗುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಮೀನುಗಾರರು ಕೂಡ ಸ್ವಲ್ಪ ಸೇಫ್ ಆಗಿ ಹೋಗಿ ಬರುವಂತಹ ಏನು ಆ ರೀತಿ ಏನು ಜಾಗ್ರತೆ ವಹಿಸಬೇಕಾದಂತಹ ಅಗತ್ಯ ಕೂಡ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಈ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಗೌತಮ್, ಎಸ್, ಅಂದ್ರೆ ಬಹುಶಃ ಮೀನುಗಾರಿಕೆಗೆ ಬಹಳ ಅಡೆತಡೆಗಳು ಎದುರಾಗಿತ್ತು. ಇದೀಗ ಇನ್ನೇನು ಸ್ವಲ್ಪ ದಿನಗಳ ಕಾಲವಾದ್ರೂ ಮೀನುಗಾರಿಕೆ ಮಾಡಬೇಕು ಅನ್ನುವಷ್ಟರಲ್ಲಿ ಈಗ ಮತ್ತೆ ಚಂಡಮಾರುತದ ಕಿರಿಕಿರಿ ಎದುರಾಗಿದೆ ಅನ್ನುವಂಥದ್ದು. ಎಸ್, ಈ ಬಗ್ಗೆ ಮೀನುಗಾರರು ಏನು ಹೇಳ್ತಾ ಇದ್ದಾರೆ ಅಂತ ಈಗ? ಹೌದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಕೊರೋನಾ ಸಂದರ್ಭದಲ್ಲಿ ಸುಮಾರು 40-50 ದಿನಗಳ ಕಾಲ ಮೀನುಗಾರಿಕೆಗೆ ಏನು ಬೇಡಿಕೆ ಇರಲಿಲ್ಲ ಮತ್ತು ಮೀನುಗಾರಿಕೆಗೆ ಹೋಗ್ಲಿಕ್ಕೂ ಕೂಡ ಚಾನ್ಸಸ್ ಇರಲಿಲ್ಲ. ಅಂದ್ರೆ ಮೀನು ಹೋಗ್ಲಿಕ್ಕೆ ಇರಲಿಲ್ಲ ಮತ್ತು ಗ್ರಾಹಕರಿಗೆ ಸಿಗ್ತಾ ಇರಲಿಲ್ಲ. ಆದ್ರಿಂದ ಯಾವುದೇ ರೀತಿಯಂತಹ ಕಸುಬುಗಳು ಈ ಮೀನುಗಾರಿಕೆಗೆ ಇರಲಿಲ್ಲ. ಮೀನುಗಾರರು ಮಾತ್ರ ಅಲ್ಲ, ಮತ್ತೆ ಅದನ್ನ ನಂಬಿಕೊಂಡಿದ್ದಂತಹ ಸಾವಿರಾರು ಕಾರ್ಮಿಕರಿಗೆ ಕೂಡ ಈಗ ಏನು ಯಾವುದೇ ರೀತಿಯಂತಹ ಉದ್ಯೋಗ ಇರಲಿಲ್ಲ. ಈಗ ಏನು ಲಾಕ್ಡೌನ್ ಎಲ್ಲ ಮುಗ್ದ್ಮೇಲೆ ಕೆಲವೊಂದು ಏನು ಸರ್ಕಾರ ಅದಕ್ಕೊಂದು ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಆರಂಭ ಆಗಿತ್ತು. ಇನ್ನು ಜೂನ್ ನಂತರ ಏನು ಮೀನುಗಾರಿಕೆಗೆ 2 ತಿಂಗಳು ನಿಷೇಧ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನು ಸ್ವಲ್ಪ ದಿನವಾದ್ರೂ ಸ್ವಲ್ಪ ದುಡಿದು ತಿನ್ನು ಎನ್ನುವಂತಹ ಮೀನುಗಾರರಿಗೆ ಇದೊಂದು ಸ್ವಲ್ಪ ಅಡೆತಡೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ತೊಂದರೆ ಕೂಡ ಉಂಟಾಗಿದೆ. ಇನ್ನೊಂದು ಈ ವರ್ಷ ಬೇಗ ಏನು ಮಾನ್ಸೂನ್ ಆರಂಭ ಆಗುವಂತಹ ಮುನ್ಸೂಚನೆ ಕೂಡ ಇರುವುದರಿಂದ ಇದು ಮೀನುಗಾರರಿಗೆ ಸ್ವಲ್ಪ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿರುವುದಂತೂ ಸತ್ಯ. ಗೌತಮ್, ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಉಡುಪಿಯಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ಉಡುಪಿಯ ಬೈಂದೂರು, ಕಾಪು, ಕಾರ್ಕಳ ವ್ಯಾಪ್ತಿಯಲ್ಲಿ ಮುಂಜಾನೆಯಿಂದಲೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು.